ಹೆಲೋ ನಮಸ್ಕಾರ ಎಲ್ರಿಗೂ. ನಾನಿವತ್ತು ತುಂಬ ಹ್ಯಾಪಿಯಾಗಿದ್ದೀನಿ. ಯಾಕಂದರೆ ಇವತ್ತು ನಾನು ನೈಟು ಫುಲ್ಲು ಇವತ್ತು ಬ್ಯುಸಿ. ಯಾಕಂದರೆ ನಾಳೆ ನನ್ನ ಮಗನ ಹುಟ್ಟಿದಬ್ಬ. ಹಾಗಾಗಿ ನಾನಿವತ್ತು ನನ್ನ ಮಗ ನೋಡಿ ಏನು ಮಾಡ್ತಿದ್ದಾನೆ ಅಂತ. ಅವನ ಹುಟ್ಟಿದಬ್ಬಕ್ಕೆ ಅವನೇ ಏನೋ ಕೆಲಸ ಮಾಡ್ತಿದ್ದಾನೆ. ಕರಿಬೇವಿನ ಸೊಪ್ಪನ್ನೆಲ್ಲ ಕೀಳ್ತಾ ಇದ್ದಾನೆ ನೋಡಿ. ಅಮ್ಮನಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಹಾಯ್ ಬಲ್ಲೆ ಇಂಚ ಮಲ್ಗಿ ಆಯ್ ಪನ್ನೋಡು ಬೇಡಿ. ಹಾಗಾಗಿ ನಾನಿವತ್ತು ಇಡ್ಲಿ ಮಾಡಬೇಕು ಅಂತ ಇದ್ದೀನಿ. ನಾಳೆ ಎಲ್ಲ ಸ್ವಲ್ಪ ಬ್ಯುಸಿ ಇರ್ತೀನಿ, ದೇವಸ್ಥಾನಕ್ಕೆಲ್ಲ ಹೋಗಬೇಕು. ಹಾಗಾಗಿ ನಾನು ಇಡ್ಲಿಗೆ ರುಬ್ಬಕ್ಕೆ ಹಾಕಿದ್ದೀನಿ ನೋಡಿ. ಓಕೆ, ಬಂದವ್ರಿಗರದಿ ಒಂದುಲ್ಲೆ ಹಿಟ್ಟು ಉದುಗಿ ಬರೋದಕ್ಕೆ ನಾನು ಹಿಟ್ಟನ್ನು ಹದ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ನಾಳೆ ಇಡ್ಲಿ ಮಾಡಬೇಕು. ಅದಕ್ಕೆ ಹಿಟ್ಟು ಹದ ಮಾಡಿ ಆಯಿತು. ನಾಳೆ ನೋಡೋಣ ಏನಾಗುತ್ತೆ ಅಂತ. ಇದೇ ನಿಕ್ಕುನಿ ಅಡಿಗನ್ನು ನೋಡುತ್ತದೆ. ಟುಕ್ಕು ಟುಕ್ಕು ಟುಕ್ ಟುಕ್ಕು ಟುಕ್ಕು ಟುಕ್ ಟೂಕು ಟುಕ್ಕು ಟುಕ್ಕು ಅದು ಬೇಕಾ ಇದು ಬೇಕಾ ಅದು ಬೇಕಾ ಇದು ಬೇಕಾ ಇದು ಬೇಕಾ ಅದು ಬೇಕಾ ಅದು ಬೇಕಾ ಇದು ಬೇಕಾ ಟಿಕ್ಕಿ 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 ಟಿಕ್ಕಿ. ಟೂಕಿ 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 ಕೂಕಿ. ಅಲೈಕುಂ ಸಲಾಂ ಅಲೈಕುಂ ಸಲಾಂ ಅಲೈಕುಂ ಸಲಾಂ ಅಲೈಕುಂ ಸಲಾಂ. ಓಕೆ, ಬಂಗಡ ಮೀನು ಮತ್ತು ಕೊಡ್ಡೆ ಮೀನಿಗೆ ಅಂದರೆ ಇದು ಕೊಡ್ಡೆ ಮೀನೇ, ಕಲ್ಲೂರು ಕೂಡ ಹೇಳ್ತಾರೆ. ಓಕೆ, ಕಲ್ಲೂರಲ್ಲಿ ಸ್ವಲ್ಪ ದೊಡ್ಡ ಮೀನು ಕೊಡ್ಡೆಯಿ. ಓಕೆ, ಇದಕ್ಕೆ ನಾನು ಮಸಾಲೆ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಮತ್ತು ಫ್ರೈ ಮಾಡೋಣ ನೋಡಿ. ನಾನಿವಾಗ ಚಿಕನಿಗೆ ಮಸಾಲೆ ಹಾಕಬೇಕು ಅಂತ ಇದ್ದೀನಿ ಕಬಾಬ್ ಮಾಡೋದಕ್ಕೆ. ನೋಡಿ, ಇಷ್ಟು ಚಿಕನ್ ಚೆನ್ನಾಗಿ ತೊಳೆದ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಯಾಕಂದರೆ ನನಗೆ ಬೆಳಿಗ್ಗೆ ಟೈಮ್ ಸಿಗೋಲ್ಲ. ಇವಂದೇ ಜಾಸ್ತಿ ಆಗೋದು. ಇವನು ಸ್ಕೂಲಿಗೆ ಕಲಿಸ್ಬೇಕು, ಇಲ್ಲ ನನಗೆ ಏನು ಮಾಡೋಕ್ಕೆ ಬಿಡಲ್ಲ. ಮತ್ತು ಸ್ಕೂಲಲ್ಲಿ ಹೋಗ್ಬಿಟ್ಟು ಅವನ ಫ್ರೆಂಡ್ಸಿಗೆಲ್ಲ ಚಾಕ್ಲೇಟ್ಸ್ ಎಲ್ಲ ಕೊಡಲಿಕ್ಕೆ ಉಂಟು. ಹಾಗಾಗಿ ಟೈಮ್ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ನಾನು ಎಲ್ಲ ಇವತ್ತು ಮಾಡೋದೆಲ್ಲ ಮಾಡಿಬಿಟ್ಟು ರೆಡಿ ಮಾಡಿ ಇರ್ತೀನಿ ನಾಳೆ ಮಾಡೋದಕ್ಕೆ. ನೋಡಿ, ಈ ಮಸಾಲೆಯಲ್ಲಿ ನೀವು ನೋಡಿ, ಈ ಮಸಾಲೆ ಚೆನ್ನಾಗಿರುತ್ತೆ. ಮಸಾಲೆ ಇದರಲ್ಲೇ ಕರಿಬೇವಿನ ಸೊಪ್ಪಲ್ಲೇ ಹಾಕಿದ್ದಾರೆ ನೋಡಿ, ರೆಡಿಮೇಡ್ ಇದು ಚೆನ್ನಾಗಿರುತ್ತೆ. ಒತ್ತೊಚ್ಚಿ ಮಸಾಲೆ ರೆಡಿ ಆಯಿತು ಕಬಾಬಿಗೆ. ನಾಳೆ ಟ್ರೈ ಮಾಡೋಣ. ಇವತ್ತು ಜಸ್ಟ್ ನೋಡಲಿಕ್ಕೆ ಮಾತ್ರ. ಅದೇ ಬಾಬಾ ಅಂದು ಬಲ್ಲೆ ಅಂದೇ ಎಲ್ಲೆ ಬಲೆ ಮಾತೆಲ್ಲ ಬರ್ತಿದೆ ಎನ್ನ ಪಲ್ಲೆ ಲೆಪ್ಪುಲೆ ಮಾತಿರಲಿಲ್ಲ ಎಲ್ಲ ಪನ್ ಎಲ್ಲ ಪಲ್ಲೆ ವಿಶ್ವಪ್ಪು ಇರಿದು ಎಲ್ಲ ಎನ್ನ ಬರ್ತಿದೆ ಬಳೆ ಬಲ್ಲೆ ಬಳೆ ಮಾತೆಲ್ಲ ಅಂಜದೆ ಮಲ್ಪ ನೀರು ಕಣ್ಣು. ನನ್ನೆಲ್ಲ ಬೇಲೆಂಡು ಮುಗ್ಗಿ ಅಂದಿನಿ ಮೇಲಾಟೊಂದು ಈ ಜನ ಜಪಡ ಹೊಡಿಲಿತ್ತೆ ಬೇಗ. ಇದು ನೆಂಕ ಬೇಲೆ ಪೂಜಿ ನನ್ನೆಲ್ಲ ಬೇಲೆಂಡು ಮಸ್ತ್
ಚಿಕನಿಗೆ ಮಸಾಲೆ ರುಬ್ಬಿ ಆಯಿತು. ಇನ್ನು ಇದು ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ನಾಳೆ ಬೆಳಿಗ್ಗೆ ಬೇಗ ಚಿಕನ್ ಕರಿ ಮಾಡಲಿಕ್ಕೆ, ಇಡ್ಲಿ ತಿನ್ನಬೇಕಲ್ಲ, ಅದಕ್ಕೋಸ್ಕರ.